ಸಮುದ್ರದಲ್ಲಿ ನದಿ ಬದಿಯಲ್ಲಿ ಮೀನು ಹಿಡಿಯೋದನ್ನು ನೋಡಿದ್ದೇವೆ. ಆದರೆ ಮಳೆಗಾಲದಲ್ಲಿ ಕರಾವಳಿಯಲ್ಲಿ ಉಬರ್ ಮೀನುಗಾರಿಕೆ ಎಂಬ ವಿಶಿಷ್ಟ ಸಂಪ್ರದಾಯ ಇದೆ. ಮಳೆಗಾಲದ ಮೊದಲ ವಾರದಲ್ಲಿ ಕರಾವಳಿಯಲ್ಲಿ ಉಬರ್ ಮೀನು ಹಿಡಿಯುವ ಸಂಪ್ರದಾಯ ಇದೆ. ಮೊದಲ ಮಳೆಗೆ ಹಳ್ಳ ಕೊಳ್ಳ ಕಾಲುವೆಗಳು ಉಕ್ಕಿ ಹರಿಯುತ್ತವೆ. ಈ ಸಂದರ್ಭ ಮೀನುಗಳೆಲ್ಲ ನೀರಿನಲ್ಲಿ ಈಜುತ್ತಾ ಗದ್ದೆಗಿಳಿಯುತ್ತವೆ. ಗದ್ದೆಗಿಳಿದ ಮೀನನ್ನು ರಾತ್ರಿ ಟಾರ್ಚ್ ಲೈಟ್ಗಳನ್ನು ಬಳಸಿ ಹಿಡಿಯಲಾಗುತ್ತೆ. ಉಡುಪಿಯ ಕಾಪು ಕುರ್ಕಾಲು ಪರಿಸರದಲ್ಲಿ ಕಳೆದ ರಾತ್ರಿ ಭಾರೀ ಗಾತ್ರದ ಮುಗುಡು ಮೀನುಗಳು ಸಿಕ್ಕಿವೆ. ಮಳೆಗಾಲ ಆರಂಭವಾಗುವ ಮೊದಲ ಒಂದು ವಾರ ಮಾತ್ರ ಈ ಮೀನುಗಳು ಗದ್ದೆಗಿಳಿಯುತ್ತವೆ. ಈ ಸಂದರ್ಭ ಈ ಮೀನುಗಳನ್ನು ಹಿಡಿಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಈ ಮೀನನ್ನು ಕ್ಯಾಟ್ ಫಿಶ್, ಏಷ್ಯನ್ ಕ್ಯಾಟ್, ವಾಕಿಂಗ್ ಕ್ಯಾಟ್ ಫಿಶ್ ಅಂತ ಕರೀತಾರೆ.